ಗಂಗೊಳ್ಳಿ ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ ಬಹಿರಂಗವಾಗಿ ಗೋವಿನ ಹತ್ಯೆ ಮಾಡಿ ವಿಡಿಯೋ ವೈರಲ್ ಮಾಡಿದ ದುಷ್ಕರ್ಮಿಗಳನ್ನು ಬಂಧಿಸಬೇಕೆಂದು ಒತ್ತಾಯಿಸಿ ಹಿಂದೂ ಸಂಘಟನೆಗಳು ಬೃಹತ್ ಪ್ರತಿಭಟನೆಯನ್ನು ನಡೆಸಿವೆ. ಗಂಗೊಳ್ಳಿ ಕೋಮು ಸೂಕ್ಷ್ಮ ಪ್ರದೇಶದಲ್ಲಿ ಬಹಿರಂಗವಾಗಿ ಗೋವಿನ ಹತ್ಯೆ ಮಾಡಿ ವಿಡಿಯೋ ವೈರಲ್ ಮಾಡಿದ್ರು ದುಷ್ಕರ್ಮಿಗಳು. ಬಂಧಿತ ಆರೋಪಿಗಳನ್ನು 3 ದಿನಗಳಲ್ಲಿ ಹಿಡಿದು ಜಾಮೀನು ನೀಡಿ ಕಳಿಸಿದೆ ಕೋರ್ಟ್. ನಾಳೆ ಗಂಗೊಳ್ಳಿ ಬಂದ್ಗೆ ಹಿಂದೂ ಸಂಘಟನೆಗಳು ಕರೆಯನ್ನು ನೀಡಿದೆ. ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ರಸ್ತೆಗಿಳಿದು ಪ್ರತಿಭಟನೆ ಮಾಡಲು ನಿರ್ಧರಿಸಿದ್ದಾರೆ. 7 ವರ್ಷದ ಬಳಿಕ ಗಂಗೊಳ್ಳಿ ಪರಿಸರದಲ್ಲಿ ಮತ್ತೆ ಕೋಮು ಸಂಘರ್ಷ ಭುಗಿಲಿದ್ದಿದೆ. ನಾಳೆ ಮತ್ತೊಮ್ಮೆ ತನ್ನ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧವಾಗಿದೆ ಹಿಂದೂ ಜಾಗರಣ ವೇದಿಕೆ. ಕುಂದಾಪುರ ತಾಲೂಕಿನ ಗಂಗೊಳ್ಳಿಯಲ್ಲಿ ಅನೇಕ ವರ್ಷಗಳಿಂದ ಅಕ್ರಮ ಕಸಾಯಿಖಾನೆಗಳು, ಗೋಹತ್ಯೆಗಳು, ಗೋಕಳ್ಳತನ ನಿತ್ಯ ನಿರಂತರವಾಗಿ ನಡೀತಾ ಇದೆ. ಇತ್ತೀಚಿನ ಕೆಲವು ದಿನಗಳ ಹಿಂದೆ ಮುಸಲ್ಮಾನರು ಸಾಮೂಹಿಕವಾಗಿ ಸಣ್ಣ ಮಕ್ಕಳನ್ನು ಜೊತೆಗೂಡಿಸಿಕೊಂಡು ಸಾಮೂಹಿಕವಾಗಿ ಅನೇಕ ಗೋವುಗಳನ್ನ ಹತ್ಯೆ ಮಾಡಿರುವಂಥದ್ದು, ಅದರ ವಿಡಿಯೋ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿರುವಂಥದ್ದು ನಾವೆಲ್ಲ ನೋಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಗಂಗೊಳ್ಳಿಯ ಸ್ಥಾನೀಯರು ಪೊಲೀಸ್ ಇಲಾಖೆಗೆ ದೂರುಗಳನ್ನು ಕೊಟ್ಟು ಅದರಲ್ಲಿ 3 ಜನ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಅವರು 2-3 ದಿನದಲ್ಲಿಯೇ ಜಾಮೀನಿನ ಮೇಲೆ ಹೊರಗಡೆ ಬಂದು ರಾಜಾರೋಷವಾಗಿ ತಿರುಗುತ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇದರಲ್ಲಿ ಗೋಹತ್ಯೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹ ಪ್ರಮುಖರು, ಪ್ರಭಾವಿಗಳು ಅವರು ಇವತ್ತಿನ ತನಕ ಬಂಧನ ಆಗಲಿಲ್ಲ. ಹಾಗಾಗಿ ಹಿಂದೂ ಜಾಗರಣ ವೇದಿಕೆ ನಾಳೆ 1ನೇ ತಾರೀಕಿಗೆ ಗಂಗೊಳ್ಳಿಯ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ಕೊಟ್ಟಿದೆ. ನಮ್ಮ ಆಗ್ರಹ ಇರುವುದು 1-2-3 ಸಂಗತಿಗಳನ್ನ ನಾವು ಕಣ್ಣು